ಹೋಟೆಲ್ಗಿಂತನೂ ಸಖತ್ ರುಚಿಯಾಗಿರುವಂಥ ಪನ್ನೀರ್ ಫ್ರೈಯನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮನೆಯಲ್ಲೇ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಖಾರವಾಗಿರುವಂಥ ತುಂಬಾ ರುಚಿಯಾಗಿರುವಂಥ ಪನ್ನೀರ್ ಫ್ರೈಯನ್ನು ಯಾವ ಥರ ಮಾಡ್ಬೋದು ಸುಲಭವಾಗಿ ಮನೇಲಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲ ಕೆಲವೊಂದು ಸರಿ ಡಿಮಾಂಡ್ ಮಾಡ್ತಾರೆ, ಅಂದರೆ ಪನ್ನೀರ್ ಮಾಡಿಕೊಡಿ ಅಂತ. ಆವಾಗ ಕ್ವಿಕ್ಕಾಗಿ ಇದನ್ನ ಮಾಡಿಕೊಡ್ಬೋದು. ಇದನ್ನ ಮ್ಯಾರಿನೇಟ್ ಮಾಡಬೇಕು, ತುಂಬ ಹೊತ್ತು ಕಾಯಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ತುಂಬಾ ಸುಲಭದಲ್ಲಿ ತುಂಬಾ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಪನ್ನೀರ್ ಫ್ರೈ ಮಾಡೋದಕ್ಕೆ ನಾನು ನಂದಿನಿಯವರ ಪನ್ನೀರನ್ನು ತಗೊಂಡಿದ್ದೇನೆ. ಚೆನ್ನಾಗಿರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ. ಫ್ರೆಶ್ ಆಗಿರುವಂತಹ ಪನ್ನೀರನ್ನು ಯೂಸ್ ಮಾಡಿದರೆ ಪನ್ನೀರ್ ಫ್ರೈ ತುಂಬಾ ಸೂಪರಾಗಿ ಬರುತ್ತೆ. ತುಂಬಾ ಕೇರ್ಫುಲ್ಲಾಗಿ ಇದನ್ನ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದೊಡ್ಡ ಪೀಸ್ ಏನು ಬೇಡ ನೋಡಿ, ಈ ಸೈಜ್ಗೆ ಸಾಕು. ನೋಡಿ, ಪನ್ನೀರನ್ನು ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ. ನಾನು ಇದನ್ನ ಮ್ಯಾರಿನೇಟ್ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ಒಂದು ಮಸಾಲ ಮಾಡಿ ಅದನ್ನ ಜೊತೆ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು. ಆ ಮಸಾಲನ ಯಾವ ಥರ ರೆಡಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಟೇಬಲ್ ಚಮಚದಲ್ಲಿ ಒಂದು 1/4 ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳಿ. 1/4 ಚಮಚದಷ್ಟು, 1/4ರಿಂದ ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೇನೆ. ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು, ಜಾಸ್ತಿ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. 1/4 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. 1/4 ಚಮಚದಷ್ಟು ಗರಂ ಮಸಾಲೆ ಪೌಡರನ್ನು ಹಾಕ್ಕೊಂಡಿದ್ದೇನೆ. 1/4 ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೇನೆ. 1/4 ಚಮಚದಷ್ಟು ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. 1/4 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಲಿಂಬೆ ರಸನ್ನು ಹಿಂಡ್ಕೊಳ್ಳಿ, ಸಾಕಿಷ್ಟು. ಈ ಮಸಾಲ ಪುಡಿಯನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಪನ್ನೀರ್ ಹಾಕೋಕ್ಕಿಂತ ಮುಂಚೆ ಇದನ್ನ ಮಿಕ್ಸ್ ಮಾಡಿದರೆ ಒಳ್ಳೆಯದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ಪೂನ್ ಅಂದರೆ ಅಷ್ಟು ನೀಟಾಗಿ ಮಿಕ್ಸ್ ಆಗಲ್ಲ, ಅದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದಕ್ಕೆ ಈಗ ಪನ್ನೀರನ್ನು ಹಾಕೊತಾ ಇದ್ದೇನೆ. ಪನ್ನೀರನ್ನು ಹಾಕಿ ನೀವು ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಪನ್ನೀರ್ ಕಟ್ ಆಗುತ್ತೆ. ನೀವು ಸ್ವಲ್ಪ ಜಾಸ್ತಿಯಾಗಿ ಪ್ರೆಷರ್ ಹಾಕಿ ಅದನ್ನ ಮಿಕ್ಸ್ ಮಾಡಿದ್ರಿ ಅಂತಂದರೆ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಎಲ್ಲಕ್ಕೂ ಕ್ಲೀನಾಗಿ ಕೋಟ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಮಸಾಲನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೀವಿದನ್ನ ಒಂದು 5-10 ನಿಮಿಷ ಬಿಡ್ಬೋದು, ಅಂದರೆ ಚೆನ್ನಾಗಿ ಮಸಾಲೆ ಹೇಳ್ಕೊಳ್ಳುತ್ತೆ. ಇಲ್ಲ ಇಮಿಡಿಯೇಟಾಗಿ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸ್ಟವಲ್ಲಿ ಒಂದು ಪ್ಯಾನನ್ನು ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಒಂಚೂರು ಬಿಸಿ ಆದ ನಂತರ ಒಂದು ತುಂಡು ಬಟರ್ ಅಥವಾ ಬೆಣ್ಣೆನ ಹಾಕ್ಕೊತಾ ಇದ್ದೇನೆ. ಒಂದು ವೇಳೆ ಬೆಣ್ಣೆ ಬಟರ್ ಇಲ್ಲದಿದ್ದರೆ ನೀವು ತುಪ್ಪ ಯೂಸ್ ಮಾಡ್ಬೋದು. ಅದು ಇಲ್ಲ ಅಂತಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಏನಿದೆ ಅದನ್ನ ಉಪಯೋಗ ಮಾಡ್ಬೋದು. ಬೆಣ್ಣೆ ಸ್ವಲ್ಪ ಕರಗಿದ ನಂತರ ನೀವು ಈ ಪನ್ನೀರ್ ಇದೆಯಲ್ವ, ಮಸಾಲ ಕೋಟ್ ಮಾಡಿಟ್ಟಿರೋದನ್ನು ಅದನ್ನ ಈ ಥರ ಹಾಕೊತ ಬರಬೇಕು. ಪನ್ನೀರ್ ಹಾಕಬೇಕಿದ್ರೆ ನೀವು ಉರಿಯನ್ನು ಕಮ್ಮಿ ಮಾಡ್ಕೊಳ್ಳಿ. ಯಾಕಂತಂದರೆ ಉರಿ ಜಾಸ್ತಿ ಇಟ್ಟರೆ ಒಂದೇ ಸರಿ ಎಲ್ಲ ಕರಟಿ ಹೋಗುತ್ತೆ. ಉರಿ ತುಂಬ ಕಮ್ಮಿ ಇಟ್ಕೊಂಡು ಎಲ್ಲ ಪನ್ನೀರನ್ನು ಈ ಥರ ಹಾಕ್ಕೊಳ್ಳಿ. ನೀವು ಮೀಡಿಯಮ್ ಉರಿಗಿಂತ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಒಂದೊಂದು ಸೈಡನ್ನು ಒಂದು 2 ನಿಮಿಷ ಕಾಯಿಸ್ಕೋಬೇಕಾಗುತ್ತೆ. ಒಂದು ಸೈಡ್ 2 ನಿಮಿಷ ಆದ ನಂತರ ಅದನ್ನ ಮಗುಚಿ ಹಾಕಬೇಕು. ಹಾಗೆ ಎಲ್ಲ ಸೈಡನ್ನು ನಾವು ಕಾಯಿಸ್ಕೋಬೇಕಾಗುತ್ತೆ. ಒಂದು ಸೈಡ್ 2 ನಿಮಿಷಕ್ಕಾದ ನಂತರ ಇನ್ನೊಂದು ಸೈಡನ್ನು ನಾವು ಮಗುಚಿ ಹಾಕಿ ಕಾಯಿಸ್ಬೇಕಾಗುತ್ತೆ. ಹಾಗೆ 4 ಸೈಡನ್ನು ನಾವು ಕಾಯಿಸ್ಕೊಂಡು ಬರಬೇಕಾಗುತ್ತೆ. ನೋಡಿ, ನಾವು ಸ್ಪೂನ್ ಸಹಾಯದಿಂದ ಕೂಡ ಈ ಥರ ಮಗುಚಿ ಹಾಕೋಬೋದು. ತುಂಬ ಸುಲಭವಾಗುತ್ತೆ. ಹೀಗೆ ಅಂದರೆ ಒಂದೇ ಸೈಡ್ ಜಾಸ್ತಿ ಕಾಯಲಿಕ್ಕೆ ಬಿಡಬಾರ್ದು. ಮಗುಚಿ ಹಾಕ್ತಾ ಕಾಯಿಸ್ಬೇಕು. 4 ಸೈಡನ್ನು ಕರೆಕ್ಟಾಗಿ ನಾವು ಕಾಯಿಸ್ಬೇಕು. ಗೊತ್ತಾಗುತ್ತೆ ನಿಮಗೆ, ಕಾದಾಗ ಕಲರ್ ಚೇಂಜ್ ಆಗಿರುತ್ತೆ.
ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕು. ಪನ್ನೀರ್ ಅಂದರೆ ಬೇಯೋಕ್ಕೆ ತುಂಬ ಏನು ಟೈಮ್ ಬೇಕಾಗಲ್ಲ. ನಾವು ಒಂದೊಂದು ಸೈಡ್ 2 ನಿಮಿಷ ಕಾಯಿಸ್ತಾ ಇದ್ದಂಗೆ ಒಂದು 8-10 ನಿಮಿಷದೊಳಗಡೆ ರೆಡಿಯಾಗಿ ಹೋಗುತ್ತೆ ಇದು. ಇಷ್ಟೇ, ಇನ್ನು ನಾವು ಇದನ್ನ ತೆಗೆದಿಡ್ಬೋದು. ರುಚಿಯಾಗಿರುವಂತಹ ಪನ್ನೀರ್ ಫ್ರೈ ರೆಡಿಯಾಗಿದೆ. ಸಖತ್ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಕೂಡ. ನೋಡಿ, ಸೂಪರ್ ಆಗಿರುವಂಥ ಖಡಕ್ಕಾಗಿರುವಂತಹ ಪನ್ನೀರ್ ಫ್ರೈ ಎಷ್ಟು ಸುಲಭವಾಗಿ ರೆಡಿ ಮಾಡಿದ್ವಿ ಅಂತ ನೋಡಿದ್ರೇ ಬಾಯಲ್ಲಿ ನೀರಿರುತ್ತೆ. ಇದೇನು ಅಂತಂದರೆ ಮಕ್ಕಳೆಲ್ಲ ಕೇಳಿದಾಗ ಫಟಾಫಟ್ ಅಂತ ನಾವು ಮಾಡಿಕೊಡ್ಬೋದು. ಮನೆಯಲ್ಲೇ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.